ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿಯಲ್ಲಿ ಮಂಜೂರಾದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮುರಾ ಪಡ್ನೂರು ಬೇರಿಕೆ ಕಡಬ್ಬು 8 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯ ಕಾಮಗಾರಿಗೆ 6 ಕೋಟಿ 68 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಇಂದು ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಸಂಸದರು ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಮೀನಾಕ್ಷಿ ಶಾಂತಿಗೋಡು, ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಸೇರಿದಂತೆ ಬಿಜೆಪಿ ಪ್ರಮುಖರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ನಿರ್ಮಾಣವಾಗುತ್ತಿರುವಂತಹ ಈ ಒಂದು ಕಾಮಗಾರಿಯ ಶುಭಾರಂಭದ ಈ ಒಂದು ಸಭಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಈ ಪಡ್ನೂರು, ಕಡಂಬು, ಯರ್ಮುಂಜಪಳ್ಳದ ಜನರಿಗೂ ಸಂಭ್ರಮ. ನಮ್ಮೂರಿನ ರಸ್ತೆ 8 ಕೋಟಿ ರೂಪಾಯಿ ಅನುದಾನದಲ್ಲಿ ಮೇಲ್ದರ್ಜೆಗೇರಿಸಿ ಬಹುಶಃ ಸರ್ವಋತು ರಸ್ತೆಯಾಗಿ ಮುಂದಿನ ದಿನ ಬೆಳ್ತಂಗಡಿಯನ್ನು ಸಂಪರ್ಕ ಮಾಡುವಂಥ ಬಾಜಾರ್, ಆ ಒಂದು ಬೆಳೆಯೂರು ಸೇತುವೆಯನ್ನು ಸಂಪರ್ಕ ಮಾಡುವಂಥ ಈ ರಸ್ತೆ ಆಗ್ತದೆ. ಎಲ್ಲ ನಮ್ಮ ಹಳ್ಳಿಯ ಜನ ತಾವು ಪೇಟೆ ಪಟ್ಟಣಗಳಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡಲಿಕ್ಕೆ ಇಂಥ ಸಡಕ್ ರಸ್ತೆಯ ನಿರ್ಮಾಣ ಮಾಡಲಿಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ 33 ಕೋಟಿ 65 ಲಕ್ಷ ಅನುದಾನವನ್ನು ಕೊಟ್ಟು 37 ಕಿಲೋಮೀಟರ್ ರಸ್ತೆಯನ್ನು ಇವತ್ತು ಅಭಿವೃದ್ಧಿ ಮಾಡುವಂಥ ಸಂಗತಿ 1 ವರ್ಷದಲ್ಲಿ ಆಗಿದೆ. ಅದೇ ರೀತಿಯಲ್ಲಿ 1 ವರ್ಷದಲ್ಲಿ 1 ಕೋಟಿ ಅನುದಾನದಲ್ಲಿ ಸುಮಾರು 6 ಕಿಲೋಮೀಟರ್ ರಸ್ತೆ ಮತ್ತೆ ಪುನರ್ನಿರ್ಮಾಣ